ನನ್ನ ಹೆಸರು ಸುಭಾಷ್ ಶೆಟ್ಟಿ ಅಂತ. ಕಾಂತಾರದಲ್ಲಿ ಗುರುವ ಪಾತ್ರಧಾರಿ ನಾಗೇಶ್ ಕೊಡುಗೆಯಲ್ಲಿ ಹುಡುಗಿ ಪಾತ್ರಧಾರಿ. ಇದು ನಮ್ಮ ತಂಡ ನೆತ್ತರಗೆರೆ ತಂಡ. ಇವತ್ತು ಬರೀ ಆಕ್ಟ್ರೆಸ್ ಮಾತ್ರ ಬಂದಿದ್ದಾರೆ, ಟೆಕ್ನಿಷಿಯನ್ಸ್ ಯಾರು ಬರಲಿಕ್ಕಾಗಲಿ ಯಾರು ಬಂದಿಲ್ಲ. ಇದು ದಿಶಾಲಿ ಪೂಜಾರಿ ನಮ್ಮ ಸಿನಿಮಾದ ನಾಯಕಿ ನಟಿ. ಹಾಗೆ 3 ಜನರು ಮುಖ್ಯ ಪಾತ್ರಧಾರಿಗಳು: ಉತ್ಸವ ಮಂಜು, ಪೃಥ್ವಿನ್ ಕೊಡಲಿ, ಹಾಗೆ ಭವ್ಯ ಪೂಜಾರಿ. ಸಿನಿಮಾ 29ಕ್ಕೆ ರಿಲೀಸ್ ಆಗ್ತಿದೆ ನಾಳೆ. ನಿನ್ನೆ ಮಂಗಳೂರು ಪ್ರೀಮಿಯರ್ ಶೋ ನಡೆದಿದೆ, ತುಂಬಾ ಚೆನ್ನಾಗಿ ನಡೆದಿದೆ, ಹೌಸ್ಫುಲ್ ಶೋ ಆಗಿತ್ತು. ಇವತ್ತು ಪುತ್ತೂರಿನಲ್ಲಿ ಇಲ್ಲಿ ಉಡುಪಿಯಲ್ಲಿ 7 ಗಂಟೆಗೆ ಪ್ರೀಮಿಯರ್ ಇಟ್ಕೊಂಡಿದ್ವಿ. ಹಾಗೆ ಸುರತ್ಕಲ್ ಸಿನಿ ಗ್ಯಾಲಕ್ಸಿಯಲ್ಲಿ 9:30ಕ್ಕೆ ಪ್ರೀಮಿಯರ್ ಇಟ್ಕೊಂಡಿದ್ವಿ. ಟಿಕೆಟ್ ಸೇಲ್ ಆಗ್ತಾ ಇದೆ. ಶೋ ಇದೆ, ಅದು ಪೇಯ್ಡ್ ಶೋ ತರ ಇಟ್ಟಿದ್ವಿ, ನಾವು ಫ್ರೀಯಾಗಿ ಮಾಡ್ತಿಲ್ಲ. ಸೊ ನಿನ್ನೆ ಮಾತ್ರ ಹೌಸ್ಫುಲ್ ಹೋಗಿತ್ತು, ಚೆನ್ನಾಗಿ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಲ್ಲರೂ. ಸೊ ಇನ್ನು 29ಕ್ಕೆ ನಾಳೆಯಿಂದ ಶೋ ಸ್ಟಾರ್ಟ್ ಆಗ್ತಾ ಇದೆ. ಸೊ ಎಲ್ಲರೂ ಸಪೋರ್ಟ್ ಕೊಡಬೇಕು, ಈ ಸಿನಿಮಾನ ಗೆಲ್ಲಿಸ್ಕೊಡ್ಬೇಕು ಎಲ್ಲರೂ. ಪುತ್ತೂರು ಈಗ ನಾರ್ಮಲಿ ಪುತ್ತೂರು ಥಿಯೇಟರ್ಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಸೂಪರ್ ಶೋ ಆಗಲಿ, ಧರ್ಮ ಚಾವಡಿ ಆಗಲಿ ತುಂಬಾ ಗೆಲುವು ತಂದು ಕೊಟ್ಟಿದೆ. ಧರ್ಮ ಚಾವಡಿ ಅಲ್ಲೆಲ್ಲೂ ಸಿಗಲಿಲ್ಲ ಅಂದ್ರೂ ಕೂಡ ಇಲ್ಲಿ ಹೌಸ್ಫುಲ್ ಶೋ ಹೋಗ್ತಾ ಇತ್ತು. ಸೊ ಜನಗಳ ವಾಕ್ ತುಂಬಾ ಚೆನ್ನಾಗಿದೆ ಥಿಯೇಟರ್ ಅಲ್ಲಿ. ಸೊ ಹಾಗೆ ನೆತ್ತರಗೆರೆಗೂ ಅವರೆಲ್ಲರೂ ಬಂದು ಸಪೋರ್ಟ್ ಮಾಡಬೇಕು. ಅವ್ರ ಹತ್ರ ತಲುಪಿಸಿದ್ರೆ ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಷ್ಟೇ. ಅವ್ರ ಹತ್ರ ನಾಳೆ ಸಿನಿಮಾ ರಿಲೀಸ್ ಆಗ್ತಿರುವಂತ ವಿಷಯವನ್ನ ನೀವೆಲ್ಲರೂ ತಲುಪಿಸಬೇಕಾಗಿ ಏನ್ ಸರ್? ನೆತ್ತರಗೆರೆ ಅಂದ್ರೆ ಒಂದು ಹೊಸತನ ಸರ್. ತುಳುವಲ್ಲಿ ಇಷ್ಟು ತನಕ ಯಾರು ಟಚ್ ಮಾಡದಿರುವಂತ ಒಂದು ಲೈನ್ ಆಫ್ ಸ್ಟೋರಿ ಇದೆ. ನೆತ್ತರಗೆರೆ ಅಂತ ಬರೀ ಫೈಟ್, ಬರೀ ರಕ್ತ ಅಂತ ಏನೂ ಅಲ್ಲ. ನೆತ್ತರಗೆರೆ ಅಂತ ಒಂದು ಊರಿನ ಹೆಸರು ಅಷ್ಟೇ. ಬಟ್ ಆ ಊರಲ್ಲಿ ಏನೋ ಒಂದು ನಡೆಯುತ್ತೆ. ಒಂದು ತಿಂಗಳಲ್ಲಿ ಒಂದು ಇಡೀ ಊರಿನ ಭವಿಷ್ಯನೇ ಬದಲಾಗುತ್ತೆ. ಅದ್ರಲ್ಲಿ ಏನಾಗುತ್ತೆ ಅನ್ನೋದು ಅದೊಂದು ಕಥೆ. ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ಎಮೋಷನ್ಸ್ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದೆ. ನಿನ್ನೆ ಬಂದಿರೋ ರಿವ್ಯೂ ಪ್ರಕಾರ ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ತುಂಬಾ ಫೈರ್ ತರ ಇದೆ. ಸೊ ಜನಗಳ ರಿವ್ಯೂ ಇದು. ಬಟ್ ಎಲ್ಲರೂ ಬಾಯಲ್ಲಿ ಒಂದು ಮಾತು ಬಂದಿದೆ, ತುಳು ಒಂದು ಹೊಸ ಪ್ರಯತ್ನ. ತುಳು ಈ ತರ ಮಾಡಕ್ಕಾಗಲ್ಲ, ಮಾಡಿಲ್ಲ ಇಷ್ಟು ತನಕ ಅಂತ ಹೇಳಿ. ಪ್ರಾಬ್ಲಿ 150ನೇ ಸಿನಿಮಾ ನಾವು ಕೊಡ್ತಾ ಇರೋದು, 150ನೇ ಸಿನಿಮಾ ನೆತ್ತರಗೆರೆ. ಸೊ ಏನೋ ಒಂದು ಹೊಸತನ ಕೊಡಬೇಕು ಅಂತ ಹೇಳಿ ನಮ್ಮ ಇಡೀ ತಂಡ ಪ್ರಯತ್ನ ಪಟ್ಟಿದ್ದು ಕೊಟ್ಟಿದ್ದೀವಿ. ಹೋಪ್ ಜನಗಳಿಗೆ ಇಷ್ಟ ಆಗುತ್ತೆ ಅಂತ ನಾವು ಇಲ್ಲ ಬಿಟ್ಲದ ಒಂದು ಊರಿದೆ ಅಂತ ಇಲ್ಲ ಇಲ್ಲೇ ಇದೆಯಾ? ಮಂಟೋಲದಲ್ಲಿ ಇದೆ, ಬಿಟ್ಲದ ಹತ್ರ ಒಂದು ಇದೆ. ಅಲ್ಲೂ ಗೊತ್ತು ಗೊತ್ತು ಗೊತ್ತು, ಅದು ಕೆರೆಗಿರೋ ಹೆಸರು. ಇದೊಂದು ಊರು ಅಲ್ಲಿ ನೆತ್ರ ಕೆರೆ ಅಂತ ಒಂದಿದೆ ಬಂಟ್ರೋದ ಹತ್ರ, ಸರಿಕಲ ಮೇಲೆ ಹೋಗುವಾಗ ಮಾರಿಕಲ್ ಕೊಳಗೆ ಅದೇ, ಅದು ನೆತ್ರ ಕೆರೆ, ಇದು ನೆತ್ತೆರೆ ಕೆರೆ. ಆಮೇಲೆ ರಿಲೀಸ್ ಅಲ್ಲಿ ಇದೆ ನರಸಿಂಹಸ್ಪುತ್ತೂರು ಸಿಂಗಲ್ ಥಿಯೇಟರ್. ಸ್ವಲ್ಪ ಒಂದು ವಾರ ಬಿಟ್ಟು ಓಪನಿಂಗ್ ಆಗ್ಬೋದು, ಯಾಕಂದ್ರೆ ಇನ್ನೂ ಸೂಪರ್ ಶೋ ನಡೀತಾ ಇದೆ ಕೆಲವು ಜಾಗದಲ್ಲಿ. ಕಾಕಳ ಕೆಲವು ಜಾಗದಲ್ಲಿ ಈಗ ಸಿಂಗಲ್ ಥಿಯೇಟರ್ 3 ಸಿಂಗಲ್ ಥಿಯೇಟರ್ ಬಿಟ್ರೆ ನಮ್ಮ ಹತ್ರ ಇರೋದು ಬರೀ 16 ಇದೆ. 3 ತೆಗೆದ್ರೆ ಒಂದು 13 ಥಿಯೇಟರ್ ರಿಲೀಸ್ ಆಗಿದೆ. ಕಾಸರಗೋಡು ನೆಕ್ಸ್ಟ್ ವೀಕ್ ಇದೆ. ಕಾಸರಗೋಡು ಇದೆ, ಬ್ಯಾಂಗ್ಳೂರ್, ಮೈಸೂರು, ಕೊಪ್ಪ, ಮುಂಬೈ, ದುಬೈ ಅದೆಲ್ಲ ನೆಕ್ಸ್ಟ್ ಪ್ಲಾನ್ ಮಾಡ್ತಾರೆ. ಇದೊಂದು ಇನ್ನೂ ನಡೀತಾ ಇದೆ ಸರ್, ಪಬ್ಲಿಸಿಟಿ ನಡೀತಾ ಇದೆಯಲ್ಲ, ಅದಕ್ಕೋಸ್ಕರ ಈಗ ಆಲ್ರೆಡಿ 2:30 ಕ್ರಾಸ್ ಆಗೋಗಿದೆ. ಇದರಲ್ಲಿ ಮುಗಿಯುವಾಗ ಒಂದು 2 ವಾರ ಆಗಿದೆ. ಈಗ ಇಷ್ಟರ ಮಟ್ಟಿಗೆ ಬಂದಿರುವಂತ ಸಿನಿಮಾದಲ್ಲಿ ದೊಡ್ಡ ಬಜೆಟ್ ಸಿನಿಮಾ ಇದೆ. ಇನ್ನೊಂದೇನಂತ ಹೇಳಿದ್ರೆ, ಇದು ಬರೀ ತುಳುಗ್ ಮಾತ್ರ ಮಾಡಿರೋದು ಸಿನಿಮಾನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಪ್ರಾಬಬ್ಲಿ ಕಾಂತಾರ ಬಂದಮೇಲೆ ಬಿಡ್ತೀವಿ, ಅಲ್ಲ ಕಾಂತಾರದ ಮುಂಚೆ ಬಿಟ್ಟಿರೋದಿಲ್ಲ. ಕನ್ನಡದಲ್ಲಿ ಶೀಘ್ರದಲ್ಲಿ ಬರ್ತಾ ಇದೆ. ಕನ್ನಡ ಬಂದ ಕೂಡ ಬೇರೆ ಮಿಕ್ಕಿದ 4 ಲ್ಯಾಂಗ್ವೇಜ್ಗಳು ಬೇರೆ, 6 ಲ್ಯಾಂಗ್ವೇಜ್ ಅಲ್ಲಿ. ಸೊ ತುಳುಗಿಂತ ಫಸ್ಟ್ ಟೈಮ್ ಪ್ಯಾನ್ ಇಂಡಿಯಾ ಹೋಗ್ತಿರುವಂತ ಒಂದು ಸಿನಿಮಾ. ನಾನು ಸೂಪ್ರಮ್ ಸೋಟ್ ಸುರುಕಾದ ಸಿನಿಮಾ ಅಂತಿದ್ದೆ. ಅಶೋಕನ ಫ್ರೆಂಡ್ ಚೇತು ಅಂತ ಕ್ಯಾರೆಕ್ಟರ್. ಆ ಸಿನಿಮಾ ಇಡೀ ಲೋಕಲ್ ಗೆದ್ದಿട്ടുണ്ട്. ಬಟ್ ಮಾತಾಡಲಾಗ ಈ ವಿಶೇಷ ಬಂದಾಗ ನಮಗೆ ಭಾರಿ ಖುಷಿ ಆಗಿರ್ತದೆ. ಬಟ್ ಕೋಣತ್ ಪ್ರೀಮಿಯರ್ ಶೋ ആണ് എനിക്ക് വേറെ ആദ്യത്തെ ഗ്രാം ഇത്തന്നെ ഭയ്യ. ಬಟ್ ಈಗಲೇ ಆ ಪ್ರೀಮಿಯರ್ ಶೋಗೆ ಬೇರೆ ಆತಿನಿದೆ ಆണെങ്കിൽ ಮೆಸೇಜ್ ಬರೋದಿತ್ತು. ಪ್ರೀಮಿಯರ್ ಶೋ ತೂಗಿಯ
ರೆಡ್ ರಿವ್ಯೂ ಬೈದೆ ಇಲ್ಲ ಅಪ್ಪಗಳ ಖುಷಿ ಆಗ್ತದೆ ನಿಖಿಲ್ ಓಡಿತ್ತು ಬಟ್ ಮಿಸ್ ಮಾಡ್ತಿದ್ದ ಬಟ್ 26 ಮದ ಏನಿದ್ದೆ ಕಾಣೆನ ಹೋದ ಉಡುಪು ಅಂದ್ ಖುಷಿ ಆಗುಂಡು ಮನ ಎಂಗುಳ ಸಿನಿಮಾ ತೂತಿಗ ಇದೇ ದಿಂಚೆ ರಿವ್ಯೂ ಬಂದಾಗ ಅವ್ರು ತೂನಾಗ ಮಸ್ತ್ ಖುಷಿ ಆಗುಂಡು చెప్పినాక ಮಾತಾಡಕ್ಕೆ ಏನಾಗನೆ ಈ ಸಿನಿಮಾಡ್ಲ ನೆತ್ತರಗೆ ರೇಟ್ ಮಕ್ಕಳ ಫ್ರೆಂಡ್ನ ಕ್ಯಾರೆಕ್ಟರ್ ಒಂದ ಈಗಿನ ಟಿಕೆಟಿನ ಸಿನಿಮಾದ ರೋಲ್ ಹೊಡೆದು ಬೆಟರ್ ಸಿನಿಮಾ ಅಂತ ಹಿಂಗೆ ಬರೋಡಿ ಫಸ್ಟ್ ದಿಕ್ಕ ಮಾತೆಲ್ಲ ಥಿಯೇಟರ್ ಬರ್ತದೆ ಸಿನಿಮಾ ಅಂತೂಲೆ ಸಿನಿಮಾನ ಗೆಲ್ಲದು ಕೊರ್ಲೆ ಥ್ಯಾಂಕ್ಸ್ ಸೊ ಮಚ್ என்ன புதற்பத்தில் புடலிந்த எங்களும் பலதேலி பலே காமெடி பிரீமியர் லீக் நெக்குந்து மாத்திர ಬೇತ ಸಿನಿಮಾಡ್ಲ ಹಾಕೊಂಡ ಖಾಲಿ ಇಂಗ ಕಾಮಿಡಿಗೆ ಅಂದ್ರೆ ಫಿಕ್ಸ್ ಆದ ಎಂಗಲ ಮಂಡೇಟ್ಲ ಅಂಜೇನಿತ್ತು ನನ್ನ ಸ್ವರ್ಗ ನನ್ನ ದಾದಂದಿ ಥಾಟ್ ಇತ್ತು ಅವು ಹಿಂಗೆ ಹಿಡಿದು ಎಂಗ್ಲೊಂದು ಎಂದಿದ್ದಾನೆ ಎಂಗ್ಲೊಂದು ಮಲ್ಪರ ಸಾಧ್ಯ ಉಂಟು ಬಟ್ ಆರ್ ಮಲ್ಪದು ಆರ್ ಗೆಂದ ತೋಲ್ದಿದ್ದಾರೆ ಸೊ ಅವ್ರಿಗೆ ಮಸ್ತ್ ಥ್ಯಾಂಕ್ಸ್ ಇಂಗ್ಲೆಂಡ್ಲ ಮಲ್ಪ ಅವಲಿಗೆ ಇದು ಕಾಮಿಡಿಗಿಂದ ಸೀಮಿತ ಎಂಗ್ಲ ಮಂಡೇಟ್ ಫಿಕ್ಸ್ ಆಗಿತ್ತ ಸೊ ಎಂಗ್ಲೆಂಡ್ ಬೇತೆ ಕ್ಯಾರೆಕ್ಟರ್ ಮಾಡ್ಬೋದು ಇಂಗೆ ಕಲಾವಿದ ಬಂದಿಬೇಕು ಮಾತೆಲ್ಲ ಮಲ್ಪಡೊಂದು ಎಂಗ್ಲ ಮಕ್ಕಳ ಎಂಗ್ಲಿಗೆ ಗೊತ್ತಾನು ಸೊ ಅವರಿಗೆ ಫಸ್ಟ್ ಆಫ್ ಆಲ್ ಅವರಿಗೆ ಥ್ಯಾಂಕ್ಸ್ ఒక ఈ సినిమా అయితే భారీ అంటే 3 ಬೈದಿನ ಸೊ ಎಂಕ್ಲೆಗೆ ಕೂಡ 2 ಇಯರ್ ಆಯ್ತು ಡ್ರಾಮಾ ಐತಿ ನಡೆದಾದ್ರ ಸೊ ನನ್ನ ಜನಕ್ಲೆ ಬಿಡ್ದಿನ ಅದು ಸಿನಿಮಾ ವರ್ತದ ಗೆನ್ನದು ಬರೋಡು ಸೊ ಥ್ಯಾಂಕ್ ಯು ಸುರುಕಾತು ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಒಂದು ತುಳು ಎನ್ನ 2ನೇ ಸಿನಿಮಾ ಅಂಡ್ ಸೀರಿಯಲ್ಸ್ ಪೂರ ಬಂದಿತ್ತೆ ನಮಕೊಂಜಿ ಯೂಶುವಲಿ ಇಪ್ಪುಂಡು ಒಂಜಿ ಮೂವಿದ ಕತೆ ಬಂದಾಗ ನಮಕ್ ಇಂಚಿನ ಪಾತ್ರ ಕೊಡು ಮಾತ್ರ ಪಾತ್ರ ಅಂಚಪಡುದು ಬಟ್ ಈ ನೆತ್ತರಕ್ಕೆ ಮಂತ್ನ ಮಾತ ಕ್ಯಾರೆಕ್ಟರ್ ಮಾತ್ರೆಗಳ ಒಂಜಿ ಸ್ಕ್ರೀನ್ ಸ್ಪೇಸ್ ಉಂಡು ಮುಲ್ಪ ಎನ್ನ ಕ್ಯಾರೆಕ್ಟರ್ ಮಲ್ಲ ಅವು ಪೂರ ದಾದಜಿ ನಮಕ್ ಸ್ವರಜನೆ ಫುಲ್ ಮಾತ್ರೆಗಳ ಒಂಜಿ ನಮ್ಮನ್ನ ಒಂಜಿ ಗುರುತಿಸವಂಚಿನ ಕ್ಯಾರೆಕ್ಟರ್ ಕೊಡ್ತಾರೆ ಥಿಯೇಟರ್ಸ್ ಪಿದೈ ಬತ್ತಿ ಬುಕ್ಕ ನಮ್ಮನ ಪುದರು ಖಂಡಿತವಾದ ಒರಿ ಉಂಡು ಈ ಮೂವಿನ ನನ್ನ ಉಪ್ಪುನು ನಿಖಿಲ್ ಗೆಂದವರೆ ಸೊ ಒಂದು ಮುಗಲ ಎಷ್ಟೋ ವರ್ಷದ ಮೇರ್ನ ಕನಸು ಎಷ್ಟೋ ಬೇಗರಿಪದ ಎಷ್ಟೋ ಟೆಕ್ನಿಷಿಯನ್ಸ್ ದೆಟ್ಟು ವರ್ಕ್ ಮಾಡಿದಾರೆ ಅವು ಗೆಂದೊಡದು ಪಂಡ ನಿಖಿಲ್ ಸಪೋರ್ಟ್ ಮಾಡ್ಕೊಡು ನಿಖಿಲ್ ಬರಪ್ನ ಒಂದೊಂದು ವರ್ಡಿಂಗ್ಸ್ ನಮಕ್ ಮಸ್ತ್ ಕನೆಕ್ಟ್ ಹಾಕೊಂಡು ಸೊ ಪ್ಲೀಸ್ ಸಪೋರ್ಟ್ ಮನ್ಪ್ಲೆ 21 ಬೇಕಂಡ ಎಲ್ಲ ನಮ್ಮನ ಮೂವಿ ರಿಲೀಸ್ ಆಗುಂದುಂಡು ಮಾತೆಲ್ಲ ಥಿಯೇಟರ್ಸ್ ಬತ್ತು ಮೂವಿ ತೊಲೆ ಅಸ್ತ್ರ ಪ್ರೊಡಕ್ಷನ್ ಥ್ಯಾಂಕ್ಸ್ ಅನ್ಸರ್ ಥ್ಯಾಂಕ್ ಯು ಸೊ ನಾನು ನೆತ್ತರಿಕೆರೆ ಸಿನಿಮಾ ಹೀರೋಯಿನ್ ಅಂತ ಬಂತಂದ್ರೆ ನನ್ನ ಫಸ್ಟ್ ಸಿನಿಮಾ ಅಂದ ನೆದ್ದುಂಬು ಯಾನ ಯಶೋದೇವ್ ಅಂತ ಒಂದು ಸೀರಿಯಲ್ ಕನ್ನಡ ಸೀರಿಯಲ್ ಚೈಲ್ಡ್ ಆಕ್ಟ್ ಮಾಡ್ತಿದ್ದೆ ಆತ್ಮಲೆಕ್ಕ ನಮ್ಮ ಸಿನಿಮಾದ ಒಂದೊಂಜಿ ಕ್ಯಾರೆಕ್ಟರ್ ಎಲ್ಲ ಒಂಜಿ ಗುರ್ತ ಪತ್ತು ನಂಚಿನ ಒಂಜಿ ಅದನ್ನ ಒಂಜಿ ಕೊಡ್ತೇವೆ ಸೊ ಮಾತೆಲ್ಲ ತೋಡು ನಿಖಿಲ್ ಮಾತೆಲ್ಲ ನಮ್ಮ ಸಿನಿಮಾ ಗೆಲ್ಲ ಅವರು ಯಾಕಂದ್ರೆ ಒಂದೊಂಜಿ ನಮ್ಮ ಹೊಸ ಪ್ರಯತ್ನ ಈ ತೋಟು ನಮ್ಮ ಪೂರ ಕಾಮಿಡಿ ಅವೇ ತೋರಿಸಿರಿ ಅಂಡ್ ಒಂದು ಸಿನಿಮಾ ಈ ಬ್ಲಡ್ ಅವ್ರ ಎಲ್ಲ ಕಂದಿಜೇರಿ ತುಳು ಇಂಡಸ್ಟ್ರಿ ಸೊ ನಮ್ಮೊಂದು ಪ್ರಯತ್ನ ಮಲ್ದ ಪಂಪಿನ ಒಂದು ಸಪೋರ್ಟ್ ಬೋರ್ಡು ಅದೇ ಥ್ಯಾಂಕ್ ಯು ಸೋ ಮಚ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.